ರಾಜ್ಯದ ಏರೊಂದುಪ್ಪುನ ಕೊರೋನಾ ಹಾವಳಿ ದಕ್ಷಿಣ ಕನ್ನಡ ಜಿಲ್ಲೆಡು ಅವೆಟ್ಲ ವಿಶೇಷವಾದ ಕುಡ್ಲಡು ಕೊರೋನಾ ಹಾವಳಿ ನಿಯಂತ್ರಣಕ್ಕೆ ತಿಕ್ಕೊಂದಿಚ್ಚಿ ಸರ್ಕಾರ ಕಠಿಣ ಕ್ರಮದ ನಡುಟ್ಲ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರಿ ಸಂಸ್ಥೆಲು ಅಧಿಕಾರಿಗಳು ಸರ್ಕಾರೇತರ ಸಂಸ್ಥೆಲು ಮಲ್ಲ ಮಟ್ಟದ ಪ್ರಯತ್ನ ಮಲ್ತೊಂದುಲ್ಲೆರು. ಜಿಲ್ಲಾ ಗೃಹರಕ್ಷಕ ಇಲಾಖೆ ಬೊಕ್ಕ ಪೌರ ರಕ್ಷಣಾ ಪಡೆದ ಮುತಾಲಿಕೆಡು ಕುಡ್ಲ ಮಾರ್ಕೆಟ್ ಪರಿಸರಡು ಕೊರೋನಾ ನಿಯಂತ್ರಣಕ್ಕೆ ಮಾಸ್ಕ್ ಜಾಗೃತಿ ಕಾರ್ಯಕ್ರಮನು ಐತಾರ ಕಾಂಡಿರ್ದು ಮಧ್ಯಾಹ್ನ ಮುಟ ನಡಪಾಯಿರು. ಮಾಸ್ಕ್ ಪಾಡಂದೆ ಪೋಪಿನಕ್ಲೆನ ಉಂತಾದು ಅಕ್ಲೆಗ್ ಮಾಸ್ಕ್ ಪಾಡಾದು ಕೊರೋನಾ ನಿಯಂತ್ರಣಕ್ಕೆ ಜಾಗೃತಿ ವಹಿಸಿನ ಮಾಹಿತಿನ ಕೊರ್ಪಿನ ಬೇಲೆನು ಗೃಹರಕ್ಷಕ ಸಿಬ್ಬಂದಿಲು ಪೌರ ರಕ್ಷಣಾ ಪಡೆತಕ್ಲು ಮಲ್ತೇರು. ಉಚಿತ ಮಾಸ್ಕ್ ಕೊಡ್ದು ಅವೆನು ಪಾಡಾದು ಗುಲಾಬಿ ಪೂ ಕೊಡ್ದು ಜಾಗೃತಿ ಕಾರ್ಯಕ್ರಮ ನಡಪಾಯಿನ ಜಿಲ್ಲಾ ಗೃಹರಕ್ಷಕ ದಳ ಬೊಕ್ಕ ಪೌರ ರಕ್ಷಣಾ ಪಡೆತ ಕಾರ್ಯಕ್ರಮದ ಬಗೆಟ್ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಪೌರ ರಕ್ಷಣಾ ಪಡೆತ ವಾರ್ಡನ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಪೊಲಪ್ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ಸಾರ್ವಜನಿಕರ ಸಹಕಾರದಿಂದ ಒಂದು ವಿಶೇಷ ಕಾರ್ಯಕ್ರಮ ಮೌತ್ ಮಾಸ್ಕಿನ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಪ್ರೀತಿಯಿಂದ ಜನರನ್ನು ಮನವೊಲಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಸೆಂಟ್ರಲ್ ಮಾರ್ಕೆಟ್ ಬಳಿ ಮಾಡಿದ್ದೇವೆ. ಯಾರು ಮೌತ್ ಮಾಸ್ಕ್ ಹಾಕ್ತಾ ಇಲ್ಲ ಅವರಿಗೆ ಉಚಿತವಾಗಿ ಮೌತ್ ಮಾಸ್ಕಿನ ಜೊತೆಗೆ ಒಂದು ಕೆಂಪು ಗುಲಾಬಿ ಹೂವನ್ನು ನೀಡಿ ಪ್ರೀತಿಯಿಂದ ಅವರನ್ನು ಮನವೊಲಿಸಲಿಕ್ಕೆ ನಾವು ಒಂದು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಪ್ರತಿ ಬಾರಿ ನಾವು ಅವರಿಗೆ ಮೌತ್ ಮಾಸ್ಕ್ ಹಾಕಿ ಅಂತ ಹೇಳಿದಾಗ ಅವರು ಒಲ್ಲದ ಮನಸ್ಸಿನಿಂದ ಹಾಕ್ತಾರೆ. ಕೆಲವರು ನಮ್ಮನ್ನು ಬೈಕೊಂಡು ಹೋಗ್ತಾರೆ, ಕೆಲವರು ನಮ್ಮ ಪೊಲೀಸ್ ಖಾಕಿ ಡ್ರೆಸ್ಸಿಗೆ ಹೆದರಿ ಹಾಕ್ಕೋತಾರೆ. ಅವ್ರನ್ನ ಇವತ್ತು ಪ್ರೀತಿಯಿಂದ ಮನವೊಲಿಸುವ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಯಾರು ಹಾಕಿಲ್ಲ ಅವರಿಗೆ ವಿಶೇಷವಾಗಿ ಒಂದು ರೋಸನ್ನು ನೀಡಿ ಅವರಿಗೆ ಮೌತ್ ಮಾಸ್ಕ್ ತೊಡಿಸಿ ದಯವಿಟ್ಟು ಹಾಕೋದ್ರಿಂದ ನಿಮ್ಮ ಜೀವ ಉಳಿತದೆ ಮತ್ತು ಇತರರ ಜೀವನ ಉಳಿತದೆ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ನಾವು ಅವ್ರನ್ನ ಮನವೊಲಿಸಲಿಕ್ಕೆ ಇವತ್ತು ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ನಮ್ಮ ಜೊತೆ ಪ್ರೊಫೆಸರ್ ಸುರೇಶ್ನಾಥ್ ಅವರು, ಹಿರಿಯ ಪ್ರೊಫೆಸರ್ ಅವರು ಸ್ವತಃ ಮುಂದಾಗಿ ಜನರ ಮನವೊಲಿಸಲಿಕ್ಕೆ ಇವತ್ತು ನಮ್ಮ ಜೊತೆ ಈ ಬಿಸಿಲಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಅಜಯ್ ಅವರು, ನಮ್ಮ ಸಿವಿಲ್ ಡಿಫೆನ್ಸ್ ಮೆಂಬರ್, ಹಾಗೆ ನಮ್ಮ ಗೃಹರಕ್ಷಕರು, ಕೋವಿಡ್ ಮಾರ್ಷಲ್ ಆಗಿ ಕೆಲಸ ಮಾಡುವಂಥ ಎಲ್ಲ ಗೃಹರಕ್ಷಕರು ನಮ್ಮ ಜೊತೆ, ಹಾಗೂ ಜೋಯಲ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಒಟ್ಟು ಸೇರಿ ನಾವು ಜನರನ್ನು ಮನವೊಲಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವೆಲ್ಲ ಸೇರಿ ಈ ಮೌತ್ ಮಾಸ್ಕ್ ಧರಿಸೋಣ, ಸೋಷಿಯಲ್ ಡಿಸ್ಟೆನ್ಸನ್ನು ಮೈಂಟೈನ್ ಮಾಡೋಣ ಮತ್ತು ಆದಷ್ಟು ಮನೆಯೊಳಗೆ ಇದ್ದು ಈ ರೋಗಾಣುವಿನ ವಿರುದ್ಧ ಸಮರ ಸಾರಿ ಒಂದು ಈ ಕೊರೋನಾ ಕೋವಿಡ್-19 ರೋಗವನ್ನು ನಮ್ಮ ಪರಿಸರದಿಂದ, ನಮ್ಮ ಸಮಾಜದಿಂದ ಹೊರಹಾಕೋಣ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಂತ ಎಲೋಶಿಯಸ್ ಕಾಲೇಜದ ನಿವೃತ್ತ ಪ್ರಾಧ್ಯಾಪಕರು, ಸಾಮಾಜಿಕ ಕಾರ್ಯಕರ್ತರು ಪ್ರೊಫೆಸರ್ ಎಂಎಲ್ ಸುರೇಶ್ನಾಥ್, ಪೌರ ರಕ್ಷಣಾ ಪಡೆದ ಕಾರ್ಯಕರ್ತರು ಅಜಯ್ ಕುಮಾರ್, ಸಾಮಾಜಿಕ ಕಾರ್ಯಕರ್ತರು ಉದ್ಯಮಿ ಆಲ್ವಿನ್ ಜೋಯಲ್ ಬೊಕ್ಕ ಕೋವಿಡ್ ಮಾರ್ಷಲ್ ನಕ್ಲು ಗೃಹರಕ್ಷಕ ಸಿಬ್ಬಂದಿಲು ಪೌರ ರಕ್ಷಣಾ ಪಡೆದ ಕಾರ್ಯಕರ್ತರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. Sunday from the beginning, from the morning itself, Civil Defence and Home Guards Department people have started their campaign educating people against this particular COVID and the COVID virus infection. I have been observing, and as a part of this particular program, they have been trying to develop a mind shift in the people. They are trying to help the people, educating the people with regard to the virus, and they have been distributing the masks freely, and they were educating them the way in which it has to be worn, closing both the nose as well as the mouth, because that is the entry point of this particular virus. Even when you are breathing, the droplet infection can take place, and covering the nose is more important than opening the closing the mouth. So this is a very good initiative taken by the Commandant Dr. Chuntar and his team, and I appreciate and I place on record the service above self, this particular movement taken up by this institution.